ವ್ಯಾಕ್ಸಿನೇಷನ್ನ ಕೊರತೆಯ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಸರ್ಕಾರವನ್ನ ಪೊಟ್ಟು ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇಲ್ಲ ಅಂತ ಅನ್ನುವಂಥದ್ದು. ಪ್ರಾರಂಭದಲ್ಲಿ ಇದಕ್ಕೆ ಕೋವ್ಯಾಕ್ಸಿನ್ ಬಂದಾಗ ಅನೇಕ ವಿರೋಧ ಪಕ್ಷಗಳು ಅದಕ್ಕೆ ಲೇವಡಿ ಮಾಡಿದರು. ಇದನ್ನ ಸರಿಯಾಗಿ ಸಂಶೋಧನೆ ಆಗಿಲ್ಲ, ಇದು ಮೋದಿ ವ್ಯಾಕ್ಸಿನ್ ಅಂತ ಹೇಳಿದರು, BJPಯ ವ್ಯಾಕ್ಸಿನ್ ಅಂತ ಹೇಳಿದರು, ಯಾವ ಆಧಾರದಲ್ಲಿ ಇದನ್ನು ಜನರು ತಗೊಳ್ಬೇಕು ಅಂತ ಹೇಳಿದರು. ಪ್ರಾರಂಭದಲ್ಲಿ ನೀವು ಜನಪ್ರತಿನಿಧಿಗಳು ತೆಗೆದುಕೊಳ್ಳಿ, ನಂತರ ಜನಸಾಮಾನ್ಯರಿಗೆ ಕೊಡಿ ಅಂತ ಹೇಳಿದರು. ಆದರೆ ಇವತ್ತು ಹೇಳ್ತಾ ಇದ್ದಾರೆ ಅಂಥವ್ರೆ, ನೀವು ಜನಪ್ರತಿನಿಧಿಗಳು ಫಸ್ಟಿಗೆ ನಾವು ತಗೊಂಡು ನಂತರ ಜನರಿಗೆ ನಾವು ತಿಳಿಸಬೇಕು ಅಂತ ಮಾಹಿತಿ ಅಂತ ಹೇಳ್ತಾರೆ. ಜನರನ್ನು ತಪ್ಪುದಾರಿಗೆ ತರುವಂಥ ಕೆಲಸಗಳು ಆಗ್ತಾ ಇದೆ. ಬಹುಶಃ ಎಲ್ಲೋ ಕಾಣುತ್ತದೆ ಈ ಒಂದು ಪ್ಯಾಕೇಜಿಗೆ ಅಷ್ಟು ಸೀಮಿತಗೊಳ್ಳದೆ ಸರ್ಕಾರ ಮತ್ತೊಂದು ರೀತಿಯಲ್ಲಿ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಇವತ್ತು ಪ್ಯಾಕೇಜ್ ಕೊಟ್ಟಿದ್ದಾರೆ, ಇದೇ ಕೊನೆ ಅಂತಲ್ಲ, ಮುಂದೆ ಕೂಡ ಅವರು ಘೋಷಣೆಯನ್ನು ಮಾಡಬಹುದು. ಈ ರೇಷನ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ನಿಲ್ಲಬೇಕಂತ ಪರಿಸ್ಥಿತಿ ಕೂಡ ಬಂತು. ಈ ಸಂದರ್ಭದಲ್ಲಿ ಒಂದಷ್ಟು ಸಾರ್ವಜನಿಕರದ್ದು ಬಂತು ಏನಂತ, ನಮಗೆ ಸಮಯಾವಕಾಶ ಇನ್ನು ಜಾಸ್ತಿ ಕೊಡಬೇಕು. ರೇಷನ್ ಪಡಿತರ ಇದರಲ್ಲಿ ಘೋಷಣೆ ಆದ ತಕ್ಷಣ ನಾಳೆ ಸಿಗ್ತದವ ನಾಡ್ದು ಸಿಗ್ತದಲ್ವ ಅದು ಮುಗೀತದ ಎನ್ನುವ ಭಾವನೆಯಿಂದ ಜನ ಸಾಲುಗಟ್ಟಾಗಿ ಬಂದರು. ಬಹುಶಃ ಇವತ್ತೆಲ್ಲ ಅದನ್ನು ಇವತ್ತು ಹಂತವಾಗಿ ಅದು ನಿವಾರಣೆ ಆಗಿದೆ. ಇವತ್ತು ರೇಷನ್ನ ಅಂಗಡಿಯಲ್ಲಿ ಆ ರೀತಿಯ ಸಮಸ್ಯೆ ಕಾಣುತ್ತೆ. ಉಸ್ತುವಾರಿ ಸಚಿವರು ಕಳೆದ ವರ್ಷವೂ ಕೂಡ ಹೇಳಿದ್ರು ಕೂಡ ಖಾಸಗಿ ಆಸ್ಪತ್ರೆಗಳನ್ನು ಪಾಲನೆ ಮಾಡಲಾಗ್ತಾ ಇಲ್ಲ. ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಇಂಥ ಸಮಸ್ಯೆ ಆಗಿದೆ. ಆಯುಷ್ಮಾನ್ ಅಲ್ಲಿ ಇರುವುದೊಂದು ಏನಂತ ಕೇಳಿದ್ರೆ ಪ್ರಮುಖವಾಗಿ ಇದು ಕೋವಿಡ್ ಬಿಟ್ಟು ಇವತ್ತು ಕೋವಿಡ್ ಅನ್ನ ಎಲ್ಲ ಆಸ್ಪತ್ರೆಯವರು ಕೊಡಬೇಕು ಅಂತ ಆಗಿದೆ. ಅಂದ್ರೆ ಬೇರೆ ಬೇರೆ ಡಿಸೀಸಿಗೆ ಪ್ರಾರಂಭದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬರಬೇಕು, ಅಲ್ಲಿ ಫೆಸಿಲಿಟಿ ಇಲ್ಲದಿದ್ರೆ ಅವರು ರೆಕಮೆಂಡ್ ಮಾಡಬೇಕು ಅಂತ ಅದರಲ್ಲಿ ಇರುವಂಥದ್ದು ಪ್ರಮುಖವಾಗಿ. ಏನಾದರೂ ಖಾಸಗಿ ಆಸ್ಪತ್ರೆಯವರು ಬಿಲ್ ಜಾಸ್ತಿ ಮಾಡಿದ್ರೆ ಅದನ್ನು ನಮ್ಮ ಗಮನಕ್ಕೆ ಇವತ್ತು ಈಗ ನೇರವಾಗಿ ಖಾಸಗಿ ಆಸ್ಪತ್ರೆ ಬಂದರೂ ಕೂಡ ಅವರು ಅದನ್ನು ಪರಿಶೀಲಿಸಬೇಕು ಅಂತ ಆಗಿದೆ. ಖಂಡಿತ ಇದೆ, ಉಸ್ತುವಾರಿ ಸಚಿವರು ಕೂಡ ಪರಿಶೀಲಿಸಬೇಕು. ಅಲ್ಲಿಯ ಬಿಲ್ ಅನ್ನು ಅಲ್ಲಿಯ ನೋಡಲ್ ಆಫೀಸರ್ ನೋಡಬೇಕು, ಅದಕ್ಕೆ ಸಿಗ್ನೇಚರ್ ಹಾಕಬೇಕು ಅಂತ ಇದೆ. ಅಪ್ಪಿತಪ್ಪಿ ಏನಾದರೂ ಖಾಸಗಿ ಆಸ್ಪತ್ರೆಯವರು ಸರ್ಕಾರದ ಮಾನದಂಡ ಬಿಟ್ಟು ಏನಾದರೂ ಜಾಸ್ತಿ ಹಾಕಿದರೆ ಅಂತದ್ದನ್ನು ನಮ್ಮ ಗಮನಕ್ಕೆ ತಂದ್ರೆ ಅದು ನಾವನ್ನ DMO DC ಗಮನಕ್ಕೆ ತರ್ತೀವಿ. ತುಂಬಾ ಕೇಸ್ಗಳಲ್ಲಿ ವಾಪಸ್ ರಿಟರ್ನ್ ಅವರಿಗೆ ಹಣ ಕೊಡುವಂತ ವ್ಯವಸ್ಥೆ ಆಗಿದೆ. ಆ ವ್ಯವಸ್ಥೆ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ವೆನ್ಲಾಕ್ ಬಗ್ಗೆ ಇನ್ನೂ ಒಂದಷ್ಟು ಆತ್ಮವಿಶ್ವಾಸ, ಆ ಕಾನ್ಫಿಡೆನ್ಸ್ ಕೊಡಬೇಕಾದ ಅಗತ್ಯ ಇದೆ ಅಂತ ಕಾಣುತ್ತೆ. ವೆನ್ಲಾಕ್ ಅಂತಲ್ಲ, ಸರ್ಕಾರದ ಯಾವುದೇ ನೀವು ಸವಲತ್ತು ಬಂದಾಗ ಜನರಿಗೆ ಕೆಲವರಿಗೆ ಸರ್ಕಾರದ ಅಂತ ಹೇಳಿದ ಕೂಡಲೇ ಒಂದು ರೀತಿಯ ಒಂದು ಕೀಳರಿಮೆ ಇದೆ, ಅದು ತೊಲಗಬೇಕು ಇವತ್ತು. ಅದಕ್ಕೋಸ್ಕರ ಜಾಗೃತಿ ಆಗ್ತಾ ಇದೆ ಇವತ್ತು. ಕಳೆದ ಬಾರಿ ಕೂಡ ಬಹಳ ಗೊಂದಲ ಆಗಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಶವಗಳನ್ನು ಒಂದಷ್ಟು ಇದಕ್ಕೆ ರುದ್ರಭೂಮಿಗಳಿಗೆ ಸಾಗಿಸುವುದೇ ಬಹಳ ಕಷ್ಟ ಆಗಿದ್ದು, ಶಾಸಕರು ಬಹಳ ಆ ಟೈಮಲ್ಲಿ ಜನರಲ್ಲಿ ಜಾಗೃತಿ ಮೂಡುವ ಕೆಲಸವನ್ನ ನಮ್ಮ ಒಟ್ಟು ಸಂಘ ಪರಿವಾರ ಮಾಡಿದೆ. ಒಟ್ಟು ಸಂಘ, ಅದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಭಾಜಪ ಇರ್ಬೋದು, ಬಜರಂಗ ದಳ ಇರ್ಬೋದು, ಜಾಗರಣ ವೇದಿಕೆ ಇರ್ಬೋದು, ಅದರ ಪರಿಣಾಮದಿಂದ ಇವತ್ತು ತಮ್ಮ ಸ್ವಂತ ಜಾಗದಲ್ಲಿ ಕೂಡ ಶವ ಸಂಸ್ಕಾರ ಮಾಡೋ ಮಟ್ಟಿಗೆ ಜನ ಇವತ್ತು ತಲುಪಿದ್ದಾರೆ. ಶವವನ್ನ ಮನೆಯ ಅಂಗಳಕ್ಕೆ ತರುವಂತ ಒಂದು ಕೆಲಸಗಳಾಗಿದೆ. ಆದ್ರೆ ಈಗ ಮತ್ತೆ ಒಂದು ರೀತಿಯ ಜಾಗೃತಿಯನ್ನು ಹುಟ್ಟಿಸಬೇಕಾದ ಪರಿಸ್ಥಿತಿ ಇದೆಯಾ? ಈಗ ನೀವೇ ಹೇಳಿರುವಂತ ಒಂದಷ್ಟು ಉದಾಹರಣೆಗಳು. ಖಂಡಿತ ಯಾರೋ ಒಬ್ರು ಕಾರ್ಪೊರೇಟರ್ ಅವ್ರು ಯಾರ್ದೋ ಶವಗಳನ್ನ ಪಾರ್ಟಿ ಒಂದ್ ಕಡೆ ಮಾಡ್ತಾ ಇದೆ. ಆದ್ರೆ ಇನ್ನೊಂದು ನಮಗೆ ಸವಾಲು ಏನು ಅಂತ ಕೇಳಿದ್ರೆ, ಇವತ್ತು ಕೂಡ ವೈದ್ಯಕೀಯಕ್ಕೂ ಕೂಡ ಇದು ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ, ಇನ್ನು ಕೂಡ ಪರ್ಫೆಕ್ಟ್ ಆಗಿ ಅದರ ಬಗ್ಗೆ ಫಾರ್ಮುಲಾ ಸಿಗ್ತಾ ಇಲ್ಲ.